ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆದಾಯಡು ಈ ಸಟ್ಟಿವಂತೆ ಹೆಚ್ಚಾತಂಡು ಕರಿನ ವರ್ಷ 23 ಕೋಟಿ 80 ಲಕ್ಷ ಆದಾಯಡು 20 ಕೋಟಿ 5 ಲಕ್ಷ ಖರ್ಚಾದಿತ್ತಂಡು ಈ ಸರ್ತಿ 24 ಕೋಟಿ 22 ಲಕ್ಷ ರೂಪಾಯಿ ಆದಾಯಡು 21 ಕೋಟಿ 7 ಲಕ್ಷ ರೂಪಾಯಿ ಖರ್ಚಾತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಈ ವರ್ಷದ ಆದಾಯ ಕರಿನ ಸಾಲಡ್ದು 42 ಲಕ್ಷ ರೂಪಾಯಿದಾದ ಹೆಚ್ಚಾತಂಡು 2017-18 ಮನೆ ಸಾಲ್ಡ್ 23 ಕೋಟಿ 80 ಲಕ್ಷ ಆದಾಯಡು 20 ಕೋಟಿ 5 ಲಕ್ಷ ರೂಪಾಯಿ ಖರ್ಚಾತಂಡು 2018-19 24 ಕೋಟಿ 22 ಲಕ್ಷ ರೂಪಾಯಿ ಆದಾಯಡು 21 ಕೋಟಿ 7 ಲಕ್ಷ ಖರ್ಚಾತಂಡು ದೇವಸ್ಥಾನದ ಸೇವೆಡ್ದು 10 ಕೋಟಿ 27 ಲಕ್ಷ ಕಾಣಿಕೆ ಡಬ್ಬಿಡ್ದು 4 ಕೋಟಿ 31 ಲಕ್ಷ ಆಟದ ಆಜ್ ಮೇಲೋಡ್ದು 1 ಕೋಟಿ ನುಪ್ಪುದಾನ ಕಾಣಿಕೆಡ್ದು 3 ಕೋಟಿ 20 ಲಕ್ಷ ಆದಾಯ ಬಕ ಬ್ಯಾಂಕ್ ಬಡ್ಡಿ 4 ಕೋಟಿ ಬೈದಂಡು ದೇವಸ್ಥಾನದ ಉಲೈದ ಪಿದೈದ ಬೇಲದಕ್ಲ ಸಂಬಳ ಕಮಿಷನ್ 5 ಕೋಟಿ 80 ಲಕ್ಷ ಶಾಲೆ ಕಾಲೇಜ್ ಬೇಲೆದಕ್ಲ ಸಂಬಳ 4 ಕೋಟಿ ನುಪ್ಪುದಾನ ಖರ್ಚು 3 ಕೋಟಿ 14 ಲಕ್ಷ ಬೇತೆ ಬೇತೆ ಬುಲಿಚಿಲ್ ಕಾರ್ಯಾಲಯಗೆ 2 ಕೋಟಿ 20 ಲಕ್ಷ ಖರ್ಚಾತಂಡು ನಿಚ್ಚಲ ಸುಮಾರು 1,000 ಪೂತ ಪೂಜೆ ವರ್ಷದ್ದು 1,000 ಹೆಚ್ಚ ಆಟದ ಸೇವೆ ನಿಚ್ಚಲ ಪದ್ರಾಡ್ದಂಚ ರಂಗಪೂಜೆ ನಿಚ್ಚಲ ರಡ್ಡು ಮೂಜಿ ಚಂಡಿಕಾ ಹೋಮ ನಡಪುಂಡು ಬಂಗಾರದ ತೀರು ಬೊಳ್ಳಿ ತೀರು ಉಚ್ಚೇಲ ನಡಪುಂಡು.